ಯುವವಾಹಿನಿ ಬಂಟ್ವಾಳ ತಾಲೂಕು ಘಟಕ ಈ ಸಂಘಟನೆಯು ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸತತ 32 ವರ್ಷಗಳಿಂದ ಈ ಸಂಘಟನೆ ಬೆಳೆದು ಬಂದಿದ್ದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಕೂಡ ಭಾಜನವಾಗಿದೆ. ಬಡವರಿಗೆ ಮನೆ ಕಟ್ಟಿಸಿಕೊಡುವಲ್ಲಿ, ಮಕ್ಕಳಿಗೆ ಸ್ಕಾಲರ್‌ಶಿಪ್ ನೀಡುವಲ್ಲಿ ಮತ್ತು ಇತರ ಸಹಾಯ ಮಾಡುವಲ್ಲಿ ಯುವವಾಹಿನಿ ಬಂಟ್ವಾಳ ತಾಲೂಕು ಘಟಕ ಮುಂಚೂಣಿಯಲ್ಲಿದೆ. ಅಲ್ಲದೆ ಈ ಬಾರಿ ಯುವವಾಹಿನಿ ಸಂಚಲನ ಸಮಿತಿ ಕುಪ್ಪಿಲ ಪಲ್ಲಮಚ್ಚಲು ಸಹಯೋಗದೊಂದಿಗೆ ಬಡ ಕುಟುಂಬವೊಂದಕ್ಕೆ 8 ಲಕ್ಷ ಮೌಲ್ಯದ ಬ್ರಹ್ಮಶ್ರೀ ಹೆಸರಿನ ಮನೆ ಹಸ್ತಾಂತರ ಮಾಡಿ ಆ ಕಾರ್ಯಕ್ರಮ ಬಹಳ ಸರಳವಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಯುವವಾಹಿನಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಸಹಿತ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೆಲಸ ನಮ್ಮ ಪೂರ ಸಂಘ ಸಂಸ್ಥೆಗಳಿಂದ ಅನುಕರಣೀಯ ಆದರ್ಶ ಬೆಳವಣಿಗೆ ಕಾರ್ಯಕ್ರಮಗಳು ಒಂದು ನಾನಾಥ ಅವಾರ್ಡ್ ನಂತರ ಮಾತ್ರ ಇಲ್ಲ. ಬ್ರಹ್ಮಶ್ರೀ ನಾರಾಯಣ ಸ್ವಾಮೀಜಿ ಇಂಚಿನ ಬೇರೆ ಶಕ್ತಿ ಕೊಟ್ಟರು. ನಾನಾಥ ಬಡ ಜನರನ್ನ ಕಣ್ಣರಸನ್ನ ವೇದಿಕೆಗಳು ಪುನಃ ಮಾತಾ ಗಣ್ಯರ ವೇದಿಕೆಗಳನ್ನು ಪುನಃ ಮಾತಾ ಎನ್ನ